ಮಲೆನಾಡು ಪ್ರದೇಶಾಭಿವೃದ್ಧಿ ಯೋಜನೆ ದರಿಟ್ಟು ಅಮ್ಲಮಗರು ಗ್ರಾಮದ ಎಲ್ಯಾರ್ ಪದೋಡು ನಿರ್ಮಿಸಾಯಿನ ಆಟೋ ಪಾರ್ಕ್ ಅಂಗಾರೆ ಉದಿಪನಾಡು ಶಾಸಕರು ಶ್ರೀ ಯುಟಿ ಖಾದರ್ ಆಟೋ ಪಾರ್ಕ್ ಅನ್ನು ಉದಿಪನ ಮಾಡ್ತಿರು. ಸ್ವಾಭಿಮಾನ ಬೊಕ್ಕ ಶ್ರಮದ ಬದುಕದ ಮೂಲಕ ಆಟೋ ಚಾಲಕರು ಸಮಾಜಕ್ಕೆ ತಂಕ್ಲನೇ ಆಯ್ನ ಕೊಡುಗೆ ಕೊಡ್ತಿರು. ಊರೂರು ತಿರುಗುನ ಚಾಲಕರಿಗೆ ಬೇಗಡೆ ಉಚಿತವಾದ ಮಾಸ್ಕ್ ಬೊಕ್ಕ ಹೆಲ್ಮೆಟ್ ವಿತರಣೆ ಮಲ್ಪಬಂಡದು ಶ್ರೀ ಯುಟಿ ಖಾದರ್ ತಿಳಿಪಾಯರು. ತಮ್ಮ ಸ್ವಾಭಿಮಾನ ಮತ್ತು ಶ್ರಮದ ಬದುಕಿನ ಮುಖಾಂತರ ಈ ಸಮಾಜಕ್ಕೆ ತಮ್ಮದಾದ ಕೊಡುಗೆಯನ್ನು ರಿಕ್ಷಾ ಚಾಲಕರು ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಸಂದರ್ಭದಲ್ಲಿ ಭವಿಷ್ಯ ದಿನಗಳಲ್ಲಿ ನೀವೊಂದು ಶ್ರಮದ ಮೂಲಕ ಅತ್ಯುನ್ನತ ದೊಡ್ಡ ಸ್ಥಾನಕ್ಕೆ ಹೋಗಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡುವ ಮೂಲಕ ಅತ್ಯಂತ ಯಶಸ್ವಿ ಜೀವನ ನಿಮ್ಮ ಮಕ್ಕಳಿಗೆ ಮತ್ತು ಆಗಲಿ ಅಂತ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ಈ ಪ್ರದೇಶದಲ್ಲಿ ಇವತ್ತು ರಿಕ್ಷಾ ಚಾಲಕ ನಾವು ಶ್ರಮ ವಹಿಸುವ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಬಿಸಿಲಲ್ಲಿ ಇರುವ ಸಂದರ್ಭದಲ್ಲಿ ತಾವು ಕೂಡ ಒಂದು ನೆಮ್ಮದಿಯಿಂದ ಮತ್ತು ಆರೋಗ್ಯಕರವಾದ ವಾತಾವರಣದಲ್ಲಿ ತಮ್ಮ ಶ್ರಮವನ್ನು ಮತ್ತು ಕೆಲಸವನ್ನು ಮಾಡಬೇಕೆಂಬ ಉದ್ದೇಶದಿಂದ ತಾವು ಕೊಟ್ಟಂತಹ ಒಂದು ಮನವಿಯನ್ನು ಇಲ್ಲಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲರಿಗೂ ಅವೆಲ್ಲ ಸೇರಿಕೊಂಡು ಬಹುಶಃ ನಿಮಗೆ ಸದಾವಕಾಶ ಮಾಡಬೇಕಂತ ಹೇಳಿಕೊಂಡು ಅವತ್ತು ಅನುದಾನ ಬಿಡುಗಡೆ ಮಾಡಿದ್ದೇವೆ. ಇವತ್ತು ಬಹಳ ಸುಂದರವಾಗಿ ತಾವೆಲ್ಲ ಇವತ್ತು ಮೂರ್ನವರು ಹಿರಿಯರೆಲ್ಲ ಸುಂದರವಾಗಿ ಸೇರಿ ಒಂದು ಉತ್ತಮವಾದ ಸ್ಥಳ ತಾವು ಇವತ್ತು ಮಾಡಿದ್ದೀರಿ. ಅದಕ್ಕಾಗಿ ನಿಮ್ಗೆಲ್ಲ ಅಭಿನಂದನೆ ಸಲ್ಲಿಸಿಕೊಂಡು ಬಹುಶಃ ಇದು ನಮ್ಮದು ಬಹುಶಃ ಅಂದ್ರೆ ನಾನು ಪ್ರತಿನಿಧಿಯಾಗಿ ಅನುದಾನ ಬಿಡುಗಡೆ ಮಾಡಿರ್ಬೋದು. ಇದು ನಿಮ್ಮದು, ನಿಮ್ಮ ಆಸ್ತಿ, ನಿಮ್ಮ ಸಂಪತ್ತು. ಇದನ್ನು ಉಳಿಸಿಕೊಂಡು ಮುಂದೆ ತೋರಿಸಿಕೊಂಡು ಹೋಗುವಂಥ ಕೆಲಸ ಬಹುಶಃ ನಿಮ್ಮದಾಗಿದೆ. ಆದ ಕಾರಣ ಇದಕ್ಕೆ ಬೇಕಾಗುವಂಥ ವಿದ್ಯುತ್ ಶಕ್ತಿ ಲೈನನ್ನು ಕೂಡ ನಾವು ಖಂಡಿತವಾಗಿಯೂ ತೆಗೆಸಿಕೊಡೇ ರಾತ್ರಿ ಹೊತ್ತು ಒಂದು ಸಣ್ಣ ಲೈಟ್ ಅವಶ್ಯಕತೆಯಲ್ಲಿ ಇರುವಂಥ ವಿಚಾರ ಖಂಡಿತವಾಗಿ ಇವತ್ತು ಆಗಬೇಕು. ಅಮ್ಲಮಗರು ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರು ಮೊಹಮ್ಮದ್ ರಫೀಕ್ ಗುರ್ಕಾರ್ಮನೆ ವಹಿಸಿದ್ದರು. ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಮಲಾರ್, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಆಟೋ ಚಾಲಕ ಮಾಲಕಿಯರ ಸಂಘದ ಅಧ್ಯಕ್ಷರು ಶ್ರೀ ಪ್ರಭಾಕರ್, ಕಾರ್ಯದರ್ಶಿ ಶ್ರೀ ಸಂತೋಷ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಶ್ರೀ ಸುದರ್ಶನ್ ಶೆಟ್ಟಿ, ನಿಕಟಪೂರ್ವ ಸದಸ್ಯರು ಧನಲಕ್ಷ್ಮಿ ಭಟ್, ಇಕ್ಬಾಲ್ ಎಸ್ಎಂ, ರಾಜೀವಿ, ಮನೋಹರ್, ಇಜಾಕ್, ಹರೇಕಳ ಗ್ರಾಮ ಪಂಚಾಯತ್ ನಿಕಟಪೂರ್ವ ಸದಸ್ಯರು ಬದ್ರುದ್ದೀನ್ ಹರೇಕಳ, ಮುಖಂಡರು ಜಕಾರಿಯಾ ಮಲಾರ್ ಕಾರ್ಯಕ್ರಮದಲ್ಲಿ ಪಾಲ್ಪಡೆದಿದ್ದರು. ಆಟೋ ಚಾಲಕರು ಅಶ್ವಿನ್ ಸಭೆ ಸ್ಥಾರಿಕೆ ಮಾಡಿದರು.